ಭಾವನೆಯ ಪೂರ್ವದಲ್ಲಿ ಹೇಳುವಂಥ ಸಂದರ್ಭದಲ್ಲಿ ಯಾವುದೇ ಮಾನದಂಡಗಳಿಲ್ಲ. ನಾವು ಅಧಿಕಾರಕ್ಕೆ ಬಂದರೆ 5 ಗ್ಯಾರಂಟಿಗಳನ್ನು ಕೊಡ್ತೀವಿ ಕೊಡುವಂಥದ್ದು. ಇವತ್ತು 5 ಗ್ಯಾರಂಟಿಗಳಲ್ಲಿ 4 ಗ್ಯಾರಂಟಿಗಳನ್ನು ಮಾಡ್ತಾರೆ. ಆದರೆ ಆವತ್ತೇನು ಹೇಳ್ಕೊಂಡು ಬಂದರೂ ಯಾವ ಮಾನದಂಡಗಳಿಲ್ಲ ಅಂತ ಹೇಳಿದ್ರೆ ಇವತ್ತೆಲ್ಲದಕ್ಕೂ ಮಾನದಂಡಗಳನ್ನು ಮಾಡ್ತಾರೆ. ಭಾಗ್ಯಜ್ಯೋತಿ ಹೆಸರಿನಲ್ಲಿ ಇಡೀ ರಾಜ್ಯವನ್ನು ಕತ್ತಲ ಭಾಗ್ಯವನ್ನು ಕೊಡುವಂಥ ಕೆಲಸಗಳ ಕರೆಂಟೇ ಕಟ್ಟಿದೆ. 0 ಬಿಲ್ 0 ಕರೆಂಟ್ ಆಗಿದೆ. ಹಾಗಾಗಿ ಹೇಳ್ತಾ ಇದ್ದೇನೆ, ಈ ಭಾಗ್ಯ ಹಿಂದೆ ಲಕ್ಷ್ಮಿಗಳ ಹಿಂದೆ ಇರತಕ್ಕಂಥ ಮಾನಸಿಕತೆ ಕಾನಾರೂಪಣೆ ಮಾಡುವಂಥದ್ದು ಮತ್ತು ನೀವು ಇಲ್ಲದೇ ಇರತಕ್ಕಂಥ ಮಾನದಂಡಗಳನ್ನು ತಂದಿರುವಂಥದ್ದು ಎಷ್ಟು ಸಾಕು. ಮತ್ತು ಇನ್ನೊಂದು ಈ ಯೋಜನೆ ಜಾರಿಯಾದ ಇಂದಿರಾ ಗಾಂಧಿಯವರ ಗತವೈಭವ ಮತ್ತೆ ಮರುಕಳಿಸಿದೆ ಅಂತ ನನಗೆ ಅನಿಸಿದೆ. ಇಂದಿರಾ ಗಾಂಧಿಯವರ ಗತವೈಭವದಲ್ಲಿ ಎಮರ್ಜೆನ್ಸಿ ಅನ್ನು ತಂದಿದ್ದಾರೆ. ಇವತ್ತು ದ್ವೇಷದ ರಾಜಕಾರಣ ಆಗ್ತಿದೆ. ಮಾಧ್ಯಮದವರ ಮೇಲೆ ಕೇಸು, ಸೋಷಿಯಲ್ ಮೀಡಿಯಾದವರ ಮೇಲೆ ಕೇಸು, ಆರೋಪ ಮಾಡಿದವರ ಮೇಲೆ ಕೇಸು, ಭ್ರಷ್ಟಾಚಾರ ಇದೆ ಅಂತ ಹೇಳಿದ ಅಧಿಕಾರಿಗಳ ಮೇಲೆ ಕೇಸು, ಭ್ರಷ್ಟಾಚಾರದ ಆರೋಪವನ್ನು ರಾಜ್ಯಪಾಲರು ಕೊಟ್ಟರೆ ಅವರನ್ನು ಜೈಲಿಗೆ ಹಾಕುವಂಥದ್ದು. ಹಾಗಾಗಿ ಎಮರ್ಜೆನ್ಸಿಯನ್ನು ತಂದಿದ್ದಾರೆ. ಈಗ ರಾಜ್ಯದಲ್ಲಿ ತಮಿಳುನಾಡಿಗೆ ನೀರು ಬಿಡುವ ವಿಚಾರದಲ್ಲಿ, ಕಾವೇರಿ ವಿವಾದದ ವಿಚಾರದಲ್ಲಿ ತಮಿಳುನಾಡಿಗೆ ನೀರು ಬಿಡ್ತಾ ಇದ್ದಾರೆ ಅನ್ನುವಂಥದ್ದೊಂದು ನೋಡಿ, ರೈತರ ಮುಂದಿನ ದಿನಗಳಲ್ಲಿ ರೈತರಿಗೆ ಅದು ಸಮಸ್ಯೆ ಆಗುತ್ತೆ. ಕರ್ನಾಟಕ ರೈತರ ಇಚ್ಛೆಯನ್ನು ಪೂರೈಸಿದೆ. ಕರ್ನಾಟಕದ ರೈತರಿಗೆ ನ್ಯಾಯವನ್ನು ಕೊಡದೆ, ಕರ್ನಾಟಕ ರೈತರಿಗೆ ಬೇಕಾಗಿರ್ತಕ್ಕಂಥ ನೀರನ್ನು ಕೊಡದೆ ರಾತ್ರಿ ಇವತ್ತು ತಮಿಳುನಾಡಿಗೆ ಬಿಡ್ತಕ್ಕಂಥದ್ದಕ್ಕೆ ನಮ್ಮ ವಿರೋಧ ಇದೆ. ಇದು ಕರ್ನಾಟಕದ ರೈತರಿಗೆ ಮಾಡಿರ್ತಕ್ಕಂಥ ಅನ್ಯಾಯ. ಹೋರಾಟ ಮುಂದೆ ಮಾಡ್ತೀವಿ, ಯಾಕಂದರೆ ಮಾಡ್ತೀವಿ. ಈಗಾಗಲೇ ಪರಿಸ್ಥಿತಿ ಇದೆ ರಾಜ್ಯದಲ್ಲಿ. ಅದರ ನಡುವೆ ನೀರು ಬಿಟ್ಟರೆ ಇವತ್ತು ಬರ ಇಡೀ ರಾಜ್ಯದಲ್ಲಿ. ಅದರ ಮಧ್ಯೆ ರೈತರಿಗೆ ನೀರಿನ ಸಮಸ್ಯೆಗಳಿದ್ದಾವೆ, ಅದರ ಮಧ್ಯೆ ರೈತರಿಗೆ ಕರೆಂಟಿನ ಸಮಸ್ಯೆಗಳಿದ್ದಾವೆ. 2 ಗಂಟೆ ಕರೆಂಟ್ ಇಲ್ಲ ಪಂಪ್ಗಳಿಗೆ. ಈ ಸಮಸ್ಯೆಯಿಂದ ಜನ ತತ್ತರಿಸಿ ಹೋಗ್ತಾ ಇದ್ದಾರೆ, ರೈತರು ತತ್ತರಿಸಿ ಹೋಗ್ತಾ ಇದ್ದಾರೆ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಈ ಹೋರಾಟಗಳನ್ನು